ಮುಸ್ಲಿಮರ ಕುರಾನ್ನಲ್ಲೇ ಇದೆ, ಅವ್ರಿಗೆ ಸಂಬಂಧಪಟ್ಟದ್ದು. ನೀವು ಹಲಾಲ್ ಮಾಡಿಕೊಂಡು ಮಾಂಸವನ್ನು ತಿನ್ನುವಂಥ ಪ್ರಕ್ರಿಯೆ ನೀವು ಮಾಡಿಕೊಳ್ಳಿ. ಆದರೆ ಹಿಂದೂಗಳ ಮೇಲೆ ಹೇರುವಂಥ ಇದು ಏನಿದೆಯಲ್ಲ, ಇದು ಅವಶ್ಯಕತೆ ಇಲ್ಲ, ಅನಾವಶ್ಯಕವಾಗಿ ಮಾಡ್ತಾಯಿದ್ರಿ. ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ಝಟಕ ಅಂದರೆ ಹಿಂದೂಗಳ ಕೊಯ್ದು ಮಾರಾಟ ಮಾಡ್ತಾ ಇರುವಂಥ ಮಾಂಸಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೇಡಿಕೆ ಪ್ರಾರಂಭ ಆಗಿದ್ದು ಅತ್ಯಂತ ಆನಂದದ ಸ್ವಾಗತಾರ್ಹವಾದಂಥ ಕ್ರಮ ಆಗಿದೆ. ಇಡೀ ಹಿಂದೂ ಸಮಾಜಕ್ಕೆ ಹೇಳ್ತೀನಿ, ಇದನ್ನು ಹಲಾಲ್ ಮಾಂಸವನ್ನು 100% ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಬೇಕು. ಈ ದೇಶದಲ್ಲಿ ಆಗ್ತಾ ಇರುವಂಥ ಮುಸ್ಲಿಮರ ಆಟಾಟೋಪ ಏನಿದೆ, ಇದನ್ನು ಈ ಹಲಾಲದ ಮೂಲಕ ಅವರನ್ನು ಬಗ್ಗು ಬಡಿಬೇಕು ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಇವರಿಗೆ ನ್ಯಾಯಾಲಯ, ಇವರಿಗೆ ನ್ಯಾಯಾಧೀಶರು, ಇವರಿಗೆ ಸಂವಿಧಾನ ಯಾವುದೂ ಲೆಕ್ಕಕ್ಕಿಲ್ಲದಂಥ ಇವತ್ತಿನ ಈ ದೇಶದ ಮುಸ್ಲಿಮರಿಗೆ ಸೊ ಹಲಾಲ್ ನಮಗೆ ಸಂಬಂಧಪಟ್ಟದ್ದಲ್ಲ, ನಮಗೇನು ಬೇಕಾಗಿಲ್ಲ ಹಲಾಲ್ ಕಟ್ಟದ್ದು. ಸೊ ನಾವು ಹಿಂದೂ ವ್ಯಾಪಾರಸ್ಥರ ಕಡೆಗೆ, ಹಿಂದೂ ಝಟ್ಕಾದವ್ರ ಕಡೆಗೆ ಮಾಂಸವನ್ನು ತೊಗೊಳ್ಬೇಕು ಅಂತನ್ನುವಂಥದ್ದು ಎಲ್ಲ ನಾನು ಹಿಂದೂ ಸಮಾಜದ ಮಾಂಸಾಹಾರಿ ಯಾರ್ಯಾರಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ತಾಯಿದ್ದೆ. ನೋಡಿ, ಪರೇಶ್ ಮೆಹ್ತಾ ಕೊಲೆ ಹಿನ್ನೆಲೆಯಲ್ಲಿ ಅಲ್ಲಿ 2 CC ಕ್ಯಾಮ್ರಾ ಬಹಳ ಮಹತ್ವದ ಇದೆ. ಎರಡೂ ಬಂದಾಗಿದೆ. 2 ದಿನ ಅದನ್ನು ಬಂದು ಮಾಡಿದಾರೋ ಅಥವಾ ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತನ್ನುವಂಥದ್ದು ಗೊತ್ತಿಲ್ಲ. ಜ್ಯುವೆಲರ್ಸದ್ದು ಒಂದು ಇದೆ, ಇನ್ನೊಂದು ಯಾವುದೋ ಇದರದ್ದು. 2 ಬಹಳ ಮಹತ್ವದ CCTV ಕ್ಯಾಮ್ರಾ ಇರುವಂಥದ್ದನ್ನು ಮಾಯ ಮಾಡಿದ್ದಾರೆ. 2 ಬಂದಿತ್ತು ಅಂತ ಹೇಳ್ತಾರೆ. ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ನೀಚ ನಿರ್ಲಜ್ಜ ಕೆಲಸ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದಂಥ ಕೆಲಸ ಇದು. ಅವ್ರ ಮೇಲೆ ಒತ್ತಡ ತಂದು ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ, ಅದನ್ನು ಮುಚ್ಚಾಕುವಂಥ, ಸಾಕ್ಷಿ ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ರೀತಿಯ ಬಹಳ ಸರಳವಾಗಿ ಇಡೀ ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ. CC ಕ್ಯಾಮರಾವನ್ನು ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ಅದನ್ನು ವ್ಯವಸ್ಥಿತವಾಗಿ ಮುಚ್ಚಾಕುವಂಥದ್ದು ಮಾಡಿದ್ದಾರೆ ಅಂತನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಅದನ್ನೂ ಬಿಡುವುದಿಲ್ಲ. ಪೊಲೀಸ್ ಅವತ್ತಿನ ದಿನದಲ್ಲಿ ಯಾವ್ಯಾವ ರೀತಿಯ ಎನ್ಕ್ವೈರಿ ಇದ್ದರು, ಯಾರ್ಯಾರು ಇದ್ದರು ಅವರೆಲ್ಲರನ್ನೂ ಮನೆ ಕಳಿಸೋವರೆಗೆ ನಮ್ಮ ಹೋರಾಟ ಇರುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಷ್ಟು ಸರಳ, ಇಷ್ಟು CC ಕ್ಯಾಮ್ರಾಗಳನ್ನು ಕೂಡ ವ್ಯವಸ್ಥಿತವಾಗಿ ಅದನ್ನು ಗೋಲ್ಮಾಲ್ ಮಾಡ್ತಾರೆ ಅಂತಂದರೆ ಎಂಥ ನೀಚ ನಿರ್ಲಜ್ಜ ಡಿಪಾರ್ಟ್ಮೆಂಟ್ ಇದೆ ಅಂತನ್ನುವಂಥದ್ದು ಇಷ್ಟರ ಮೇಲೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಹೋರಾಟ ನಮ್ಮ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ನಾವು ಹೇಳಬೇಕಾಯ್ತಾ ಇದರಲ್ಲಿ ಹಾಂ ಇವಾಗ ಪಾಪ ಇದೆ ಬೆಂಕಿ ಆದ್ಮೇಲೆ ಇವರು ಈ ರೀತಿ ಮಾಡಬಾರ್ದು, ಅನ್ಯಾಯ ಸರಿಯಲ್ಲ. ಇವಾಗ ಎಲ್ಲ ಹೊಟ್ಟೆ ಕೊಡ್ದಂಗೆ ಹೊಡಿತಾರೆ. ಇಲ್ಲ, ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ಇನ್ನು ಬಿಡಲ್ಲ ನಾನು. ಈ ಕೋಟ ಶ್ರೀನಿವಾಸ ಪೂಜಾರಿ ಇನ್ಚಾರ್ಜ್ ಇದ್ದಾರೆ. ಅದೇ ಅವರು ಮನೆ ಡಿಪೆಂಡ್ ಇದ್ದೀವಿ. ಅವ್ರು ಒಳ್ಳೆಯ ಶ್ರೀರಾಮ್ ದಂಡ ಹಾಕ್ತಿದ್ದಾರೆ ಅವರು. ಈ ಕಡೆ